ದಕ್ಷಿಣ ಕನ್ನಡ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ಸಹ್ಯಾದ್ರಿ ದಕ್ಷಿಣ ಕನ್ನಡ ಜೂನಿಯರ್ ಅಥ್ಲೆಟಿಕ್ ಮೀಟ್ 2021 ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ನಡೆಯಿತು. ಕ್ರೀಡಾಕೂಟದಲ್ಲಿ ಅಂಡರ್ 12, ಅಂಡರ್ 14, ಅಂಡರ್ 16 ಹುಡುಗರ ಮತ್ತು ಹುಡುಗಿಯರ ವಿಭಾಗದ ಲಾಂಗ್ ಜಂಪ್, ಹೈ ಜಂಪ್, 100 ಮೀಟರ್, 1200 ಮೀಟರ್, ಡಿಸ್ಕಸ್ ಎಸೆತ, ಗುಂಡು ಎಸೆತ ಹೀಗೆ ಎಲ್ಲಾ ಕ್ರೀಡೆಯಲ್ಲಿ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದ್ರು. ಸಹ್ಯಾದ್ರಿ ದಕ್ಷಿಣ ಕನ್ನಡ ಜಿಲ್ಲಾ ಅಥ್ಲೆಟಿಕ್ ಮೀಟನ್ನು ಅಥ್ಲೆಟಿಕ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಇವರು ಸಂಯೋಜಿಸಿದ್ದಾರೆ. ಇದೇ 20ನೇ ತಾರೀಕಿಗೆ. ಇದರಲ್ಲಿ ಅಂಡರ್ 12, ಅಂಡರ್ 14, ಅಂಡರ್ 16 ಕ್ಯಾಟಗರಿ ಇವೆಂಟ್ ನಡೀತಾ ಉಂಟು. ಅಂಡರ್ 12 ಇದು ಸ್ವಲ್ಪ ಎಂಕರೇಜ್ಮೆಂಟ್ ಮಾಡಲಿಕ್ಕೆ ಕೆಲವು ಒಂದು ಬಾಲ್ ಥ್ರೋ ಮತ್ತು ಬ್ರಾಡ್ ಜಂಪು ಮತ್ತು 100 ಮೀಟರ್ಸ್ ಈವೆಂಟನ್ನು ಅಂಡರ್ 12ಗೆ ಇಟ್ಟಿದ್ದೇವೆ. ಅಂಡರ್ 14ಗೆ ಹಾಗೆ 60 ಮೀಟರ್, 300 ಮೀಟರ್, ಲಾಂಗ್ ಜಂಪು, ಶಾರ್ಟ್ ಪುಟ್ಟು ಅಂಡರ್ 14ಗೆ ಗರ್ಲ್ಸಿಗೆ ಮತ್ತು ಬಾಯ್ಸಿಗೆ, ಹಾಗೆ ಅಂಡರ್ 16 ಕೂಡ ಗರ್ಲ್ಸ್ಗೆ ಮತ್ತು ಬಾಯ್ಸಿಗೆ ಸೇಮ್ 100 ಮೀಟರ್, 300 ಮೀಟರ್, 400 ಮೀಟರ್ ಲಾಂಗ್ ಜಂಪ್, ಶಾರ್ಟ್ ಪುಟ್ ಈವೆಂಟ್ ನಡೆಸ್ತಾ ಇದ್ದೇವೆ. ಇವತ್ತು ಒಂದೇ ದಿವಸದಲ್ಲಿ ಇವತ್ತು ಅರೌಂಡ್ 3 ಗಂಟೆ ಒಳಗೆ ಮುಗಿಸಿದ್ದೇವೆ ಬಳೆಯ ನಿಮಿತ್ತ. ಈ ಸಂದರ್ಭದಲ್ಲಿ ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಇಲಾಖೆಯ ನಿರ್ದೇಶಕ ಪ್ರದೀಪ್ ಡಿಸೋಜಾ, ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ನ ಟ್ರೆಷರರ್ ಸುನಿಲ್ ಕುಮಾರ್ ಶೆಟ್ಟಿ, ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ನ ಡಾ ರಾಧಾಕೃಷ್ಣ, ರೋಟರಿ ಝೋನ್ 3ರ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಯತೀಶ್ ಬೈಕಂಪಾಡಿ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.